ಕಳೆದ 3 ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಗೆ ಉಡುಪಿ ಜಿಲ್ಲೆಯ ಉತ್ತರ ಭಾಗವಾದ ಬ್ರಹ್ಮಾವರ ತಾಲೂಕಿನಲ್ಲಿ ಹರಿಯುವ ಸೀತಾ ಸ್ವರ್ಣ ಮತ್ತು ಮಡಿಸಾಲು ಹೊಳೆ ತುಂಬಿ ಹರಿಯುತ್ತಿದೆ. ಇಲ್ಲಿನ ತಗ್ಗು ಪ್ರದೇಶವಾದ ಉಪ್ಪೂರು, ಉಗ್ಗಿಲಬೆಟ್ಟು, ನಂದನಕುದ್ರು ಮತ್ತು ಇತರ ಪ್ರದೇಶಗಳಲ್ಲಿ ಬಹುತೇಕ ಮುಳುಗಡೆ ಭೀತಿ ಎದುರಾಗಿದೆ. ನದಿ ತೀರ ಪ್ರದೇಶವಾದ ಕಚ್ಚೂರು, ಕೂರಾಡಿ, ಹನಹಳ್ಳಿ, ಬೆಣ್ಣೆಕುದ್ರು, ಹಂದಾಡಿ ಭಾಗದ ಬಹುತೇಕ ಕಡೆಗಳಲ್ಲಿ ಪ್ರವಾಹದ ನೀರು ಉಕ್ಕೇರುತ್ತಿದೆ. ಈಗಾಗಲೇ ಅಪಾಯದ ಮಟ್ಟ ತಲುಪಿದ್ದು ಇನ್ನೂ ಕೂಡ ಪ್ರವಾಹ ಏರುತ್ತಲೇ ಬಂದರೆ ಬಹುತೇಕ ಜನರು ತಗ್ಗು ಪ್ರದೇಶದಿಂದ ಏರು ಜಾಗಕ್ಕೆ ಹೋಗಬೇಕಾದ ಅಗತ್ಯತೆ ಇದೆ. ತಾಲೂಕು ಆಡಳಿತ ಅಪಾಯದ ಮುನ್ಸೂಚನೆ ಮತ್ತು ಸಕಲ ಸಿದ್ಧತೆಯನ್ನು ತಯಾರು ಮಾಡಿಕೊಳ್ಳಲಾಗಿದೆ. ಜೊತೆಗೆ ಬೈಂದೂರಿನಲ್ಲೂ ಪ್ರವಾಹದ ಭೀತಿ ಎದುರಾಗಿದೆ. ಜೊತೆಗೆ ಸಾಕಷ್ಟು ಮನೆಗಳು ಮುಳುಗಡೆಯಾಗಿವೆ. ಇನ್ನು ಉಡುಪಿಯಲ್ಲೂ ನಿರಂತರವಾದಂತಹ ಮಳೆ ಸುರಿತಾ ಇದ್ದು ಈಗಾಗಲೇ ಶಾಲಾ ಕಾಲೇಜುಗಳಿಗೆ ಜಿಲ್ಲಾಡಳಿತ 2 ದಿನಗಳ ರಜೆಯನ್ನು ಘೋಷಿಸಿದೆ. ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ 9ನೇ ತಾರೀಕಿನವರೆಗೂ ಮಳೆ ಸುರಿಯುವಂತಹ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಿದೆ. ಜೊತೆಗೆ ಉಡುಪಿಯ ಹೊರ ಪ್ರದೇಶದಲ್ಲಿ ಕಾಪು, ಮುಳೂರು, ಉಚ್ಚಿಲ, ಪಡುಬಿದ್ರೆ, ಇನ್ನು ಬೆಳ್ಮಣ್ ಹಾಗೂ ಕಾರ್ಕಳದ ಪ್ರದೇಶಗಳು ಎಲ್ಲ ಕಡೆಯೂ ಬಹಳಷ್ಟು ಮಳೆ ಬಿದ್ದ ಪರಿಣಾಮವಾಗಿ ಅನೇಕ ಪ್ರದೇಶಗಳು ಜಲಾವೃತಗೊಂಡಿವೆ. ಇನ್ನು ಇದೇ ರೀತಿ ಇಂದು ಮತ್ತು ನಾಳೆ ಮಳೆ ಸುರಿದರೆ ಬಹುಶಃ ಉಪ್ಪೂರು ಸೇತುವೆ ಏನಿದೆ, ಉಪ್ಪೂರಿನ ಸೀತಾ ಸ್ವರ್ಣ, ಹೈಡ್ಸಾಲ್ ನದಿಗಳು ತುಂಬಿ ಹರಿಯುವುದರಿಂದ ಇನ್ನಷ್ಟು ಅಪಾಯ ಸಂಭವಿಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ.